ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತಿನ ದ್ವಾದಶಿ ಪಾರಣೆಗೆ ಏನು ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ಇವತ್ತು ಫಸ್ಟ್ ನಮ್ಮ ಶ್ರೀಕೃಷ್ಣನ ಅಲಂಕಾರ ನೋಡ್ಕೋತಾ ಬನ್ನಿ. ಬೆಳಗ್ಗಿನ ಜಾವದಲ್ಲಿ ಇವತ್ತು ಕರೆಕ್ಟಾಗಿ ಎಲ್ಲ ತಿಥಿಗಳು ಸರಿಯಾಗಿದ್ದು. ಅಂದರೆ ಬೆಳಗ್ಗೆ ಸೂರ್ಯೋದಯಕ್ಕೆ ನಾವು ದ್ವಾದಶಿ ಪಾರಣೆ ಮಾಡಬೇಕಿತ್ತು, ಮಾಡಿದ್ದೆವು ಕೂಡ. ನೋಡಿ, ಆನಂತರ ನೋಡಿ, ಗಂಜಿ, ಪಾಯಸ, ಚಟ್ನಿ, ಕೋಸಂಬರಿ, ಆಮೇಲೆ ತಿರುಪತಿ ಪ್ರಸಾದ ಸಿಕ್ಕಿತ್ತು. ನಮ್ಮ ಅತ್ತಿಗೆ ಅಂದ್ರೆಲ್ಲ ಬಂದಿದ್ದರು. ಸಾರು, ಸಾಂಬಾರು ಇಷ್ಟೆಲ್ಲ ಮಾಡಿದ್ದೆ. ಸಾಂಬ್ರಾಣಿ ಗೆಡ್ಡೆ ಅಂತ ಸಿಗುತ್ತೆ, ಚೆನ್ನಾಗಿರುತ್ತೆ. ಅದರದ್ದು ಸಾಂಬಾರು ಮಾಡಿದೆ. ಅದನ್ನ ಕುಕ್ಕರಲ್ಲಿ ಇಟ್ಕೊಂಡು 3 ವಿಷಿಲ್ ಬರೋ ತನಕ ಬೇಯಿಸ್ಕೊಂಡು ಸಿಪ್ಪೆ ತೆಗೊಳ್ಳೋಕ್ಕೆ ಸುಲಭ ಆಗುತ್ತೆ. ನೋಡಿ, ಈ ಥರ ಸಿಪ್ಪೆ ತೆಗೊಳ್ತಾ ಹೋಗಬೇಕು. ಆನಂತರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಸಾಂಬಾರು ಮಾಡಿದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಹಾಕೋದು ನಾನು ತೋರಿಸಿಲ್ಲ. ಬೆಳಗ್ಗೆ ನನಗೆ ನೆಂಟರೆಲ್ಲ ಬಂದ ಕಾರಣ ಸ್ವಲ್ಪ ಹರಿಬರಿ ಆಯಿತು. ಮಸಾಲೆ ಹುರಿದಿದ್ದು ಮಾತ್ರ ತೋರಿಸ್ತೀನಿ, ಯಾಕಂದರೆ ಇದು ಹಿಂದಿನ ಅವತ್ತನ್ನು ನಿನ್ನೆ ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು. ನೋಡಿ, ಫಸ್ಟ್ ಆನಂತರ ಜ್ಯೂಸ್, ಒಂದು ಪುದೀನ ಜ್ಯೂಸ್ಗೆ ಏನೆಲ್ಲ ಮಾಡಿಕೊಂಡೆ ನೋಡೋಣ. ಪುದೀನ, ಶುಂಠಿ, ನೆಲ್ಲಿಕಾಯಿ, ಕರಿಬೇವಿನ ಸೊಪ್ಪು, ನಿಂಬೆಹಣ್ಣು ಇಷ್ಟೆಲ್ಲ ಒಟ್ಟು ಮಾಡಿಕೊಂಡು ಜ್ಯೂಸ್ ಮಾಡುವಂಥದ್ದು. ಇದಕ್ಕೆ ಬೆಲ್ಲ ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿದರೆ ಸರಿ. ನೋಡಿ, ಬೆಲ್ಲ ಮತ್ತು ನಾನು ಹಾಕಿ ಪಾತ್ರೆಗೆ ಹಾಕಿನೇ ಇಟ್ಟಿದ್ದೆ. ಅವರು ಬೆಳಗ್ಗೆ 4:15 ಬಂದ ಕಾರಣ ಸ್ವಲ್ಪ ಹರಿಬರಿ ಆಗುತ್ತೆ. ಚಟ್ನಿಗಳು ಕಾಯಿ ಮೆಣಸು, ನೆಲ್ಲಿಕಾಯಿ, ಉಪ್ಪು, ಶುಂಠಿ, ಸ್ವಲ್ಪ ಇಂಗು, ಆನಂತರ ಉಪ್ಪು ಹೇಳಿದ್ನಲ್ಲ, ಇಷ್ಟು ಹಾಕಿ ಇದಕ್ಕೆ ತೆಂಗಿನಕಾಯಿ ಹಾಕಿ ಚಟ್ನಿ ಮಾಡಿಕೊಂಡೆ ನಾನು. ಆನಂತರ ಅನ್ನಕ್ಕೆ ಅಕ್ಕಿನ ತೆಗೆದಿಟ್ಕೊಂಡಿದ್ದೀನಿ. ಆನಂತರ ಇದು ಗಂಜಿಗೆ ನೋಡ್ಬೋದು. ಆನಂತರ ಟೊಮೆಟೊ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆ ಮತ್ತು ತೆಗೆದಿಟ್ಟಿದ್ದೀನಿ. ಆಮೇಲೆ ಕಾಬೂಲ್ ಚೆನ್ನ, ಅದು ಕೋಸಂಬರಿ ಮಾಡೋಣ ಅಂತ ನೆನೆಸಿಟ್ಟಿದ್ದೀನಿ, ಕಾಣ್ಬೋದು. ಸಾಂಬಾರಿಗೊಂದು ಮಸಾಲೆ ಹುರಿದಿಟ್ಕೊಂಡಿದ್ದೀನಿ. 1 ಚಮಚ ಕೊತ್ತಂಬರಿ ಬೀಜ, ಅರ್ಧ ಚಮಚ ಉದ್ದಿನಬೇಳೆ ಮತ್ತು ಮೆಂತ್ಯ ಹಾಕಿ ಮಾಡಿದ್ದೀನಿ. ತುಂಬಾ ಅದ್ಭುತವಾಗಿ ಬಂದಿತ್ತು. ಒಂದು 4-5 ಮೆಣಸು, ಕರಿಬೇವಿನ ಸೊಪ್ಪು, ಇಂಗು ಹಾಕ್ಕೊಂಡು ಹುರಿದಿಟ್ಕೊಳ್ಳಿ. ಈ ಥರ ಫ್ರೆಶ್ ಮಸಾಲೆ ಇದು ರುಬ್ಬಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಘಮ ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ ಹಾಕೋದ್ರಿಂದ ಕೆಲವು ಸಾಂಬಾರುಗಳಿಗೆ ಅದ್ಭುತವಾದ ಫ್ಲೇವರ್ ಕೊಡುತ್ತೆ, ನೋಡ್ಬೋದು. ಮೆಣಸು 4 ಹಾಕ್ಕೊಂಡೆ, ಕಡಿಮೆ ಆಗುತ್ತೆ ಅನಿಸಿದ್ರೆ ಆಮೇಲೆ ಮತ್ತೊಂದು 4 ಹಾಕ್ಕೊಂಡಿದ್ದೀನಿ. ಏನು ಗೊತ್ತಾ, ಈ ಗೆಡ್ಡೆ ಗೆಣಸು ಮಾಡಬೇಕಿದ್ರೆ ಸ್ವಲ್ಪ ಮೆಂತ್ಯ ಎದುರು ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಎಷ್ಟು ಉದ್ದಿನ ಬೇಳೆ ಹಾಕ್ತೀವೋ ಅಷ್ಟೇ ನಾವು ಮೆಂತ್ಯ ಹಾಕ್ಕೊಳ್ಬೇಕಾಗತ್ತೆ, ಆವಾಗ ತುಂಬಾ ಘಮ ಚೆನ್ನಾಗಿ ಬರುತ್ತೆ. ಇದು ಹುರಿದಾದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು, ಇಂಗು, ಆನಂತರ ನಾನು ತೆಂಗಿನಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನೂ ಹಾಕ್ಕೊಂಡೆ. ಆ್ಯಕ್ಚುಲಿ ಏನು ಮನೆ ಇಡೀ ಘಮ ಹೊಡೆಯುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ನಮ್ಮ ಊರಲ್ಲೆಲ್ಲ ನಾವು ಸಾಂಬಾರು ಪುಡಿ ಮಾಡಿಡೋದು ತುಂಬ ಅಪರೂಪ. ದೊಡ್ಡ ದೊಡ್ಡ ಫಂಕ್ಷನ್ ಇದ್ದರೆ ಮಾತ್ರ ನಾವು ಮಾಡ್ಕೊಂಡಿರ್ತೀವಿ ನೋಡಿ. ಆನಂತರ ಅದಕ್ಕೆ ಕರಿಬೇವಿನ ಸೊಪ್ಪು, ಫ್ರೆಶ್ ಕರಿಬೇವಿನ ಸೊಪ್ಪಿತ್ತು ಮನೆಯದು, ಅದನ್ನೇ ಹಾಕ್ಕೊಂಡಿದ್ದೀನಿ. ಹಾಕಿ 1 ರೌಂಡ್ ಹುರಿದು ಆನಂತರ ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡು 1 ರೌಂಡ್ ಹುರಿದ್ರೆ ಆಗಿಬಿಡ್ತು. ಈ ಸಲ ನಿಧಾನವಾಗಿ ಡೀಟೇಲಾಗಿ ತೋರಿಸಿದ್ದೀನಿ, ಬಟ್ ಸಾಂಬಾರನ್ನೆಲ್ಲ ಮಾಡೋಕ್ಕೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಸಾರು ಸಾಂಬಾರು ತುಂಬ ಸಲ ಹಳೆಯ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ನಾನು, ಆದ ಕಾರಣ ಜಾಸ್ತಿ ತೋರ್ಸೋಕ್ಕೆ ಹೋಗಿಲ್ಲ. ಕಾಯಿ ಹಾಕ್ಕೊಂಡು 1-2 ರೌಂಡ್ ಹುರಿಯೋದ್ರಿಂದ ಈ ಸಾಂಬಾರೆಲ್ಲ ಬೇಗ ಹಾಳಾಗೋದನ್ನು ನಾವು ತಡೀಬೋದು. ನೋಡಿ, ಹಾಕೇ ಬಿಡ್ತು. ಆನಂತರ ಮುಚ್ಚಿ ನಾನು ತೆಗೆದಿಟ್ಟುಬಿಟ್ಟೆ. ನೆಕ್ಸ್ಟ್ ದಿವಸ, ಮಾರನೇ ದಿವಸ ನಾನು ಬಾಕಿದ್ದೆಲ್ಲ ತೋರ್ಸೋಕ್ಕೆ ಹೋಗಿಲ್ಲ. ನೋಡಿ, ಸಾಂಬಾರೆಲ್ಲ ತೋರಿಸಿಲ್ಲ. ನೋಡಿ, ಸಾಂಬಾರು ರೆಡಿಯಾಗಿಬಿಡ್ತು. ಈ ಕಡೆಯಿಂದ ಸಾರೂ ರೆಡಿಯಾಗಿಬಿಡ್ತು. ಅದಕ್ಕೆ ತೆಂಗಿನಕಾಯಿ ಚಿಪ್ಪು ಹಾಕೋದನ್ನು ಮರಿಬೇಡಿ, ತುಂಬ ಘಮ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಈ ಥರ ನಾವು ಸಾರು ಸಾಂಬಾರು ಮಾಡೋದ್ರಿಂದ. ಆನಂತರ ಒಂದು ಕಡೆಯಿಂದ ಮೊಸರು ನಾನು ತೊಳ್ಕೊಂಡೆ, ಕೆನೆ ತೆಗೆದಿಟ್ಟಿರ್ತೀನಲ್ಲ ಅದನ್ನು ನೋಡಿ, ಬೆಣ್ಣೆನೂ ಬಂದಿದೆ, ನೀವು ಕಾಣ್ಬೋದು. ಚಕ ಅಂತ ಮಾಡ್ಕೊಂಡು ಹೋಗಬೇಕಾಗತ್ತೆ. ಎಲ್ಲರೂ ಬಂದಾಗ ಮಾತಾಡ್ತಾ ಇರಬೇಕಿದೆ, ಕೆಲಸ ಆಗೋದಿಲ್ಲ. ಮತ್ತೊಂದು ಕಡೆ ನಾನು ಹೆಸರು ಬೇಳೆನ ಬೇಯಕ್ಕೆ ಇಟ್ಟಿದ್ದೆ. ಹೆಸರು ಬೇಳೆ ಮತ್ತು ಮುಳ್ಳು ಸೌತೆ, ಅಂದರೆ ತಿನ್ನೋ ಸೌತೆ ಇದೆಯಲ್ಲ, ಅದರದ್ದು ಪಾಯಸ ಮಾಡೋಣ ಅಂತ. ಇದಕ್ಕೆ ಸ್ವಲ್ಪ ತೀರಾ ಚಿಕ್ಕದಾಗಿ ಹೆಚ್ಕೋಬೇಡಿದು, ಎಲ್ಲ ಕರಗಿನೇ ಹೋಗುತ್ತೆ. ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಳ್ಬೇಕು ನೋಡಿ. ಈ ಥರ ಹೆಚ್ಚಿಕೊಂಡು ಆನಂತರ 3/4 ವಾಸಿ ಬೆಂದಿರುತ್ತೆ ನೋಡಿ, ಆ ಹೆಸರು ಬೇಳೆಗೆ ನಾವು ಇದನ್ನ ಹಾಕಬೇಕು. ನೋಡಿ, 3/4 ವಾಸಿ ಬೆಂದಿದೆ ಈ ಬೇಳೆ. ಅದಕ್ಕೆ ಈ ಸೌತೆಕಾಯಿನ ಹಾಕ್ಕೊಂಡು ಚಿಟಿಕೆ ಉಪ್ಪು ಹಾಕ್ಕೊಂಡು
ಬೇಯಿಸ್ಕೊಳ್ಬೇಕಾಗತ್ತೆ. ಇದೊಂದು 5 ನಿಮಿಷ ಬೇಯ್ತಾ ಇರಬೇಕು. ನಾನು ಈ ಕಡೆಯಿಂದ ಕೋಸಂಬರಿ ಮಾಡೋಕ್ಕೆ ಬಂದೆ ನೋಡಿ. ನೀಟಾಗಿ ಬೇಯಿಕೊಳ್ಳಿ. ಅದು ಒಂದು 5 ನಿಮಿಷ ಬೆಂದರೆ ಸಾಕು. ಅಷ್ಟೊತ್ತಿಗೆ ನಾನು ಕೋಸಂಬರಿ ನಾನೇನು ಮಾಡಿದೆ ಗೊತ್ತಾ, ಕಾಬೂಲ್ ಚೆನ್ನಾಗಿದೆಯಲ್ಲ ನೆನೆಸಿಟ್ಟಿದ್ದನ್ನು ಒಂದು ಸ್ವಲ್ಪ ಉಪ್ಪು ಅರಶಿನ ನೋಡಿ ದ್ರಾಕ್ಷಿ ಗೋಡಂಬಿ ಹಸಿನೇ ಹಾಕ್ಕೊಂಡಿದ್ದೀನಿ ಕಾಣ್ಬೋದಲ್ಲಿ. ಹಾಕಿ ಕುದಿಯೋಕೆ ಇಟ್ಬಿಟ್ಟೆ. 1 ಚಮಚ ತುಪ್ಪನೂ ಹಾಕಬೇಕು. ಅದು ವಿಡಿಯೋ ಮಿಸ್ ಆಗಿದೆ. ಸಿಹಿಗೆ ಎಲ್ಲ ಸ್ವಲ್ಪ ತುಪ್ಪ ಹಾಕೋದ್ರಿಂದ ತುಂಬ ಘಮ ಬರುತ್ತೆ ನೋಡಿ. ಆನಂತರ ಈ ಕಾಬೂಲ್ ಚೆನ್ನ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಈ ತರಕಾರಿ ಅಂದರೆ ಸೌತೆಕಾಯಿನ ಹಚ್ಕೊಂಡು ಹಾಕಬೇಕು. ನೀವು ತಿನ್ನೋರಾದರೆ ಇಲ್ಲಿ ಟೊಮೆಟೊಗಳನ್ನೆಲ್ಲ ಹಾಕ್ಬೋದು. ಬಟ್ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಆಗೋದಿಲ್ಲ. ಟೊಮೆಟೊ ಕ್ಯಾರೆಟನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು. ತುಂಬ ಅದ್ಭುತವಾಗಿ ಬರುತ್ತೆ. ಫುಲ್ಲು ನ್ಯೂಟ್ರಿಷನ್ಸಿಂದ ಕೂಡಿರುತ್ತೆ. 1 ಕಪ್ಪು ತಿಂದುಬಿಟ್ರೆ ರಾತ್ರಿ ಡಯಟ್ ಮಾಡೋರಿಗೆ ಫುಲ್ಲು ಹೊಟ್ಟೆ ಫುಲ್ಲಾದಾಗ ಆಗಿಬಿಡುತ್ತೆ. ಕ್ಯೂಬಾಗಿ ಕಟ್ ಮಾಡ್ಕೊಳ್ಳಿ. ಕೊಚ್ಚಕ್ಕೆ ಹೋಗಬೇಡಿ, ಚೆನ್ನಾಗಾಗೋದಿಲ್ಲ ಅದು. ಆನಂತರ ಅದಕ್ಕೆ ಉಪ್ಪು, ಬ್ಲ್ಯಾಕ್ ಸಾಲ್ಟ್ ಅಂದರೆ ಕಪ್ಪು ಉಪ್ಪು, ಸ್ವಲ್ಪ ಚಾಟ್ ಮಸಾಲ, ಲಿಂಬೆ ಹಣ್ಣಿನ ರಸ ಇಷ್ಟು ಹಾಕಿದರೆ ನಮ್ಮದು ವೆಜಿಟೇಬಲ್ ಸಾಲಡ್ ರೆಡಿ ಆಗಿಬಿಡುತ್ತೆ ನೋಡಿ. ಬ್ಲ್ಯಾಕ್ ಸಾಲ್ಟು ನಾನು ಪತಂಜಲಿಯವ್ರದ್ದು ತಂದಿಟ್ಕೋತೀವಿ. ತುಂಬ ಸಮಯ ಬರುತ್ತೆ, ಅದು ಹಾಳಾಗೋದಿಲ್ಲ ನೋಡಿ. ಚಾಟ್ ಮಸಾಲ, ಆಮೇಲೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ಇಲ್ಲಿ ನೀವು. ನನಗೆ ಅದನ್ನ ಹಾಕ್ಕೊಳ್ಳಿಕ್ಕೆ ಆಗಲಿಲ್ಲ, ಮರ್ತೋಯ್ತು. ಪುದೀನ ಫ್ರೆಶ್ ಆಗಿ ಸಿಕ್ಕಿತ್ತು, ಅದನ್ನೇ ಹಾಕಿದ್ದೀನಿ. ಆನಂತರ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಿಂಬೆ ಹಣ್ಣೆಲ್ಲ ಹಾಕಿ. ಇದಕ್ಕೆ ಒಗ್ಗರಣೆ ಎಲ್ಲ ಏನು ಬೇಡ. ಡಯಟ್ ಮಾಡೋರಿಗಿಂತ ಅಂತೂ ಇದು ಹೇಳಿದ ಆಹಾರ. ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇದು ತಿನ್ನಲಿಕ್ಕೆ. ಉಪ್ಪು ಹಾಕಿ ಮಾತ್ರ ಬೇಯಿಸೋದನ್ನು ಮರಿಬೇಡಿ. ಒಂದು ಸ್ವಲ್ಪ ಚಿಟಿಕೆ ಸೋಡಾನು ಹಾಕ್ಕೊಳ್ಳಿ, ಆವಾಗ ನಿಮಗೆ ಅದು ಗ್ಯಾಸ್ ಆಗೋದಿಲ್ಲ. ಅಷ್ಟೊತ್ತಿಗೆ ಈ ಕಡೆಯಿಂದ ಪಾಯಸ ಬೆಂದಿತ್ತು. ನಾನು ಸ್ವಲ್ಪ ಬೆಲ್ಲನ, ಗಟ್ಟಿ ಬೆಲ್ಲ ಇತ್ತು, ಅದಕ್ಕೆ ಸ್ವಲ್ಪ ನೀರು ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಅದು ಗಡಿಬಿಡಿಗೆ ಸುಲಭ ಆಗುತ್ತೆ ಅಂದ್ಬಿಟ್ಟು ನೀರು ಹಾಕಿ ಕುದಿಸಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಅದನ್ನ ಹಾಕ್ಕೊಂಡು ತೀರಾಗಿ ಮಗಚಿ 1 ರೌಂಡು ಒಂದು ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡಿ ಪುನಃ ಒಂದು ಸಲ. ಆನಂತರ ತೆಂಗಿನಕಾಯಿ ಹಾಲು ಹಾಕಿ ಕುದಿಸಿದ್ರೆ ಆಗಿಬಿಡ್ತು. ಈ ಟೈಮಲ್ಲಿ ತುಪ್ಪ ಹಾಕೊಳ್ಳೋದನ್ನು ಮರಿಬೇಡಿ ನೋಡಿ. ತೆಂಗಿನಕಾಯಿ ಹಾಲಿಗೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಹಾಗೇ ಬಿಡ್ತಿದ್ದು ಕೂಡ. ಆನಂತರ ಚಟ್ನಿ ಇದೆಲ್ಲ ಮಾಡೋದು ನಿಮಗೆ ತೋರಿಸಿಲ್ಲ, ಮಸಾಲೆ ಹಾಕಿ ತೋರಿಸಿದ್ನಲ್ವ ಅಷ್ಟೇ. ಇದೊಂದು ರೌಂಡು ಕುದಿಬೇಕು. ಅದೇ ಟೈಮಲ್ಲಿ ತುಪ್ಪ 1 ಚಮಚ ಹಾಕೋಬೇಕು ನೋಡಿ. ಸ್ವಲ್ಪ ನೀರಾಗಿತ್ತು ಪಾಯಸ ಅಂತಂದ್ಬಿಟ್ಟು ಸ್ವಲ್ಪ 1 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಕರಗಿಸಿ ಹಾಕ್ಕೊಂಡೆ. ಸ್ವಲ್ಪ ದಪ್ಪ ಬರುತ್ತೆ. ಅಕ್ಕಿ ಹಾಕಿದರೆ ನಮಗೆ ಮೊಸರೆ ಆಗುತ್ತೆ, ಆದ ಕಾರಣ ಕಾರ್ನ್ಫ್ಲೋರ್ ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ ನಾನು, ನೋಡ್ಬೋದು ನೀವಿಲ್ಲಿ. ಸ್ವಲ್ಪ ದಪ್ಪ ಬಂತು, ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂತು. ಊಟ ಆಗುವಾಗ ಆಗಿಲ್ಲ, ಸ್ವಲ್ಪ ತಣ್ಣಗಾದ ನಂತರ ಗಟ್ಟಿಯಾಗಿತ್ತದು. ನೋಡಿ ನೀಟಾಗಿ ಕುದಿ ಬರಬೇಕು. ಕೈ ಹಾಕಿ ಮಗಚ್ತಾ ಇದೆ, ಯಾಕಂತಂದರೆ ತಳ ಹಿಡಿಯೋ ಚಾನ್ಸ್ ಇದೆ ಇದು ಈ ಟೈಮಿಗೆ. ಆನಂತರ ಜ್ಯೂಸ್ ಇದೆಲ್ಲ ತೋರಿಸಿದ್ನಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದು ಇಟ್ಟಿದ್ದೀನಿ, ಕಾಣ್ಬೋದು. ಈ ಜ್ಯೂಸ್ ಅಂತೂ ಮಾತ್ರ ತುಂಬ ರಿಫ್ರೆಶ್ ಆಗಿರುತ್ತೆ. ಆ ನಿಂಬೆಹಣ್ಣನ್ನು ಇಡೀ ಹಾಕ್ತೀವಲ್ಲ, ಸ್ವಲ್ಪ ಕಹಿ ಬರಬೇಕದು, ಆವಾಗಲೇ ಚೆನ್ನಾಗಾಗುವಂಥದ್ದು ನೋಡಿ. ಗಂಜಿಗೆ ಹಾಲು ಹಾಕಿ, ತೆಂಗಿನಕಾಯಿ ಹಾಲು ಹಾಕಿ ಅದನ್ನೂ ಕುದಿಯೋಕ್ಕೆ ಇಟ್ಟಿದ್ದೀನಿ, ನೋಡ್ಬೋದು ನೋಡಿ. ಎಲ್ಲನೂ ರೆಡಿ ಆಯಿತು. ನಮ್ಮ ಅತ್ತಿಗೆ ಬಂದಾಗ ತಿರುಪತಿದು ಪ್ರಸಾದನೂ ತಗೊಂಬಂದಿದ್ರು, ನೋಡ್ಬೋದು ನೀವಿಲ್ಲಿ. ವಿಡಿಯೋ ಇಷ್ಟ ಆದರೆ ಗೊತ್ತಾ, ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಮೊನ್ನೆ ಧರ್ಮಧ್ವಜಾರೋಹಣದ ಹೊತ್ತು ಅಯೋಧ್ಯೆ ಹೇಗೆ ತಯಾರಾಗಿತ್ತು ಅಂತ ನೋಡ್ಬೋದು. ತುಂಬಾ ಅದ್ಭುತವಾಗಿ ಕಾಣ್ತಾ ಇತ್ತು. ನನಗೆ ಕೆಲವು ಫೋಟೋಸ್ ಸಿಕ್ತು, ಅದಕ್ಕೆ ನಾನು ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾವತ್ತು ಹಾಕ್ತೀನೋ ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು ಒನ್ಸ್ ಅಗೇನ್.